ಸೃಷ್ಟಿಸಲೆಂದು ಗೋಮುಗಲಭೆಗಳ ಸೃಷ್ಟಿಸಲೆಂದು ಕುಮ್ಮಕ್ಕು ನೀಡುವ ಸರ್ಕಾರ ಹಿಂಸಾಚಾರ ನೆಮ್ಮದಿಗೆ ಮಾರಕವಾದ ಸಂಘಿಗಳ ಮೇಲಿನ ಕೇಸುಗಳನ್ನು ಸಂಘಿಗಳ ವಾಪಸ್ ಪಡೆದಿದೆ ಸರ್ಕಾರ ಈ ಸಂಘಗಳೆಂದು ರಾಹುಲ್ ಗಾಂಧಿ ಹೇಳುತ್ತಿರುವರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಸುಗಳನ್ನು ಕಾರ್ಯಕ್ಕೆ ಬೆಂಬಲವಂತೆ ದ್ರೋಹದ ಕಾರ್ಯಕ್ಕೆ ಬೆಂಬಲವಂತೆ ದ್ರೋಹದ ಕಾರ್ಯಕ್ಕೆ ಈ ಒಂದು ಪ್ರತಿಭಟನೆಯ ಮುಖ್ಯ ಭಾಷಣಕಾರರಾಗಿ ನಮ್ಮೊಂದಿಗಿರುವಂತಹ ರಾಜ್ಯವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಬಂದಂತಹ ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಸೋಷಿಯಲ್ 2 ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಕೇಸುಗಳನ್ನು ಹಿಂಪಡೆಯುವಂತಹ ಘೋಷಣೆ ಸಚಿವ ಸಂಪುಟ ಸಭೆಯ ಬಳಿಕ ಮಾಡಿದೆ. ಅದರಲ್ಲಿ ಕಳಸಾ ಬಂಡೂರಿ, ಅದೇ ರೀತಿ ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ಮುತ್ಸದ್ದಿಯಾದಂತಹ ವಾಟಾಳ್ ನಾಗರಾಜ್ರವರು, ಅದೇ ರೀತಿ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳ ಮೇಲೆ ದಾಖಲಾಗಿದ್ದಂತಹ ಕೇಸುಗಳು, ಅದೇ ರೀತಿ ಕೆಲವು ಅಮಾಯಕರುಗಳ ಮೇಲೆ ದಾಖಲಾಗಿದ್ದಂತಹ ಕೇಸುಗಳನ್ನು ಕೂಡ ರಾಜ್ಯ ಸರ್ಕಾರ ವಾಪಸ್ಸು ಪಡೆದುಕೊಂಡಿದ್ದೆ. ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ವಾಗತಿಸುತ್ತದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ಇದನ್ನೆಲ್ಲ ಕೇಸುಗಳನ್ನು ಹಿಂಪಡೆಯುವುದರ ಒಂದಿಗೆ ಈ ರಾಜ್ಯದಲ್ಲಿ ನಿರಂತರವಾಗಿ ದ್ವೇಷ ಭಾಷಣಗಳನ್ನು ಮಾಡುವಂತಹ ಈ ದೇಶದ ಕಾನೂನು ಸುವ್ಯವಸ್ಥೆಗೆ, ಇಲ್ಲಿನ ಸಾಮರಸ್ಯಕ್ಕೆ, ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವಂತಹ, ನಿರಂತರವಾಗಿ ಪುನರಾವರ್ತಿತ ಅಪರಾಧ ಮಾಡುವಂತಹ ಈ ರಾಜ್ಯದ ದ್ವೇಷ ಭಾಷಣಗಾರರು, ಬಾಡಿಗೆ ಭಾಷಣಗಾರರು ಕೂಡ ಆದಂತಹ ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ಕುಂದಾಪುರ ಎಂಬಂತಹ ಈ ಇಬ್ಬರು ಮತ್ತೊಬ್ಬರು ಸಂಘ ಪರಿವಾರಕ್ಕೆ ಸೇರಿದಂತಹ ಸ್ವಾಮಿಯವರ ಮೇಲಿನ ಕೇಸುಗಳನ್ನು ಸರ್ಕಾರ ಹಿಂಪಡೆಯುವ ಮೂಲಕ ಇವತ್ತು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತಹ ನೀತಿಯನ್ನ ಇಲ್ಲಿಗೆ ಜಾರಿಗೆ ತರಲಿಕ್ಕೆ ಹೊರಡ್ತಾ ಇದೆ. ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ತೀವ್ರವಾಗಿ ಖಂಡಿಸ್ತಾ ಇದೆ. ಈ ವಿಚಾರಗಳು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ನಮ್ಮ ರಾಜ್ಯದ ಮಾಧ್ಯಮಗಳು ಬಹುಶಃ ಈ ವಿಚಾರವನ್ನು ಮರೆತೇ ಹೋಗಿದೆ ಅಂತ ಕಾಣ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇಲ್ಲ. ನಾವು ಯಾಕೆ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ಇದನ್ನು ಈ ರಾಜ್ಯದಾದ್ಯಂತ ಪ್ರಶ್ನಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಬ್ಬ ಅಪರಾಧಿ, ಒಬ್ಬ ಆರೋಪಿ ಒಂದು ತಪ್ಪು ಮಾಡಿ ಆತನಿಗೆ ನ್ಯಾಯಾಲಯ ಶಿಕ್ಷೆ ನೀಡಿ ಆತ ಅಪರಾಧಿ ಅಂತ ಘೋಷಣೆ ಮಾಡಿದ್ರೆ ಆತ ಅಪರಾಧಿ ಆಗ್ತಾನೆ. ಆದರೆ ನಮ್ಮ ನ್ಯಾಯಾಲಯಗಳು, ಈ ರಾಜ್ಯದ ಉಚ್ಚ ನ್ಯಾಯಾಲಯ ಇರ್ಬೋದು, ಈ ದೇಶದ ಸರ್ವೋಚ್ಚ ನ್ಯಾಯಾಲಯಗಳಿರ್ಬೋದು, ಹಲವಾರು ಸಲ ತೀರ್ಪಿನಲ್ಲಿ ಹೇಳಿದಂಥ ಒಂದು ವಿಚಾರ, ಒಂದು ಅಪರಾಧವನ್ನು, ಒಂದೇ ರೀತಿಯಾದಂಥ ಅಪರಾಧವನ್ನು ಮತ್ತು ಪುನರಾವರ್ತಿತವಾಗಿ ಅಪರಾಧವನ್ನು ಆತ ಮಾಡಿದರೆ ಆತ ಜಾಮೀನಿಗೂ ಕೂಡ ಅರ್ಹನಲ್ಲ ಅಂತ ಹೇಳುವಂತಹ ವಿಚಾರವನ್ನು ನಮ್ಮ ನ್ಯಾಯಾಲಯಗಳು ಬಹಳಷ್ಟು ಸಾರಿ ಹೇಳಿದೆ. ಆದರೆ ಅಂತಹ ಪುನರಾವರ್ತಿತ ಅಪರಾಧ ಮಾಡುವಂತಹ ಹಲವಾರು ಸಲ ಹಲವಾರು ಜಿಲ್ಲೆಗಳಿಂದ ನಿಷೇಧಕ್ಕೆ ಗಡೀಪಾರು ಶಿಕ್ಷೆಗೆ ಒಳಗಾಗಿದ್ದಂತಹ ಪ್ರಮೋದ್ ಮುತಾಲಿಕ್, ಅದೇ ರೀತಿ ಚೈತ್ರಾ ಕುಂದಾಪುರ ಎಂಬಂತಹ ದೇಶ ಭಾಷಣಗಾರರು, ಬಾಡಿಗೆ ಭಾಷಣಗಾರರನ್ನು ಈ ಕಾಂಗ್ರೆಸ್ ಸರ್ಕಾರ ಅವರ ಕೇಸುಗಳನ್ನು ಹಿಂಪಡೆಯುವ ಮೂಲಕ ಇವರು ಏನನ್ನು ಸಾಧಿಸಲಿಕ್ಕೆ ಹೊರಟಿದೆ? ಈ ಕಾಂಗ್ರೆಸ್ ಸರ್ಕಾರ ಇವರಿಗೆ ಆದೇಶಗಳು ಎಲ್ಲಿಂದ ಬರ್ತಾ ಇದೆ? ಇಲ್ಲಿ 3 ವರ್ಷಗಳ ಹಿಂದೆ ಈ ರಾಜ್ಯದ ಪ್ರಗತಿಪರರು, ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ಮುಸಲ್ಮಾನರು, ಇಲ್ಲಿ ಬಿಜೆಪಿ ಬದಲಾಗಬೇಕು, ಒಂದು ಹೊಸ ಸರ್ಕಾರ ಬರಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಒಂದು ಜಾತ್ಯತೀತ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಿ ಇಲ್ಲಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 136 ಸೀಟುಗಳನ್ನು ಕೊಡುವ ಮೂಲಕ ಪೂರ್ಣವಾದಂತಹ ಬಹುಮತದ ಅಧಿಕಾರವನ್ನು ಕೊಟ್ಟಿತು. ಆದರೆ ಕಳೆದ 3 ವರ್ಷಗಳಿಂದ ಇವರ ಆಡಳಿತ ಶೈಲಿ ಯಾವ ರೀತಿಯಲ್ಲಿದೆ ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿಂದ ಬರ್ತಾ ಇರ್ತಕ್ಕಂತಹ ಪ್ರತಿಯೊಂದು ಆಡಳಿತಗಳು ಕೂಡ, ಪ್ರತಿಯೊಂದು ವ್ಯವಸ್ಥೆಗಳು ಕೂಡ, ಪ್ರತಿಯೊಂದು ಆದೇಶಗಳು ಕೂಡ ಸಂಘ ಪರಿವಾರದ ಮುಂದೆ ಮಂಡಿಯೂರುವಂತಹ, ಸಂಘ ಪರಿವಾರವನ್ನು ಮೆಚ್ಚಿಸುವಂತಹ ಆದೇಶಗಳಾಗಿದೆ ಈ ರಾಜ್ಯದಿಂದ ಬರ್ತಾ ಇರುವಂಥದ್ದು. ಕಳೆದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇವರು ಘೋಷಣೆಯನ್ನು ಮಾಡಿದರು. ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತಹ ಹಿಜಾಬ್ ನಿಷೇಧವನ್ನು ನಾವು ವಾಪಸ್ ಪಡೆಯುತ್ತೇವೆ.
ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಂತಹ ಗೋಹತ್ಯೆ, ಅವೈಜ್ಞಾನಿಕವಾದಂತಹ ಗೋಹತ್ಯೆ ನಿಷೇಧವನ್ನು ನಾವು ವಾಪಸ್ ಪಡೆಯುತ್ತೇವೆ. ಆದರೆ ಕಳೆದ 3 ವರ್ಷಗಳಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಈ ರಾಜ್ಯದ ಪ್ರಗತಿಪರರು ಇಲ್ಲ ಮುಸ್ಲಿಂ ಸಂಘಟನೆಗಳು ನಿರಂತರವಾಗಿ ಧ್ವನಿಯನ್ನೆತ್ತಿಕೊಂಡು ಬರ್ತಾ ಇತ್ತು ಈ ಆದೇಶಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು ಅಂತ. ಆದರೆ ಈ ದಪ್ಪ ಚರ್ಮದ ಕಿವುಡು ಸರ್ಕಾರಕ್ಕೆ ಯಾವ ಆದೇಶಗಳು ಕೂಡ ಕೇಳಲಿಲ್ಲ. ಯಾವಾಗ ದಾವಣಗೆರೆ ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಿನ ಮುಸ್ಲಿಮರು ಒಂದಾಗಿದ್ದಾರೆ. ನಮ್ಮ ಉಲಮಾಗಳು, ಇಲ್ಲಿನ ಉಮರಾಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಾಗಿದಂತಹ ಮುನ್ಸೂಚನೆ ಯಾವಾಗ ಸಿಕ್ಕಿದೆ, ಆವಾಗ ತರಾತುರಿಯಲ್ಲಿ ಬಂದು ಆ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಆ ಆದೇಶವನ್ನು ವಾಪಸ್ ಪಡೆದ ಕೂಡಲೇ ಎಲ್ಲಿಯಾದರೂ ಬಿಜೆಪಿಯವರು ಅದಕ್ಕೆ ಕಿರಿಕು ಮಾಡಬಹುದು, ಅಥವಾ ಬಿಜೆಪಿಯನ್ನು ಸ್ವಲ್ಪ ಸಂತೃಪ್ತಿ ಪಡಿಸಬೇಕು, ಅಥವಾ ಬಿಜೆಪಿಯವರು ಏನಾದರೂ ಸಮಸ್ಯೆ ಮಾಡಿದರೆ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಸುಗಳನ್ನು ವಾಪಸ್ ಪಡೆಯುವ ಸಂದರ್ಭದಲ್ಲಿ 2 ದ್ವೇಷ ಭಾಷಣಕಾರರ ಈ ನಾಡಿನ ಅಶಾಂತಿಗೆ, ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವಂತಹ, ಇಲ್ಲ ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿದ್ದಂತಹ ಕೋಮುಕ್ರಿಮಿಗಳ ಕೇಸುಗಳನ್ನು ವಾಪಸ್ ಪಡೆದಿದ್ದಾರೆ ಈ ಸರ್ಕಾರ. ಈ ಸರ್ಕಾರಕ್ಕೆ ಇನ್ನು ಯಾವ ಮಾತಿನಲ್ಲಿ ಹೇಳಬೇಕು ನಮಗೆ ಅರ್ಥವಾಗ್ತಾ ಇಲ್ಲ. ಒಂದು ವೇಳೆ ನಿಮಗೆ ವಾಪಸ್ ಪಡೆಯಬೇಕು ಅಂತ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತಾದ್ರೆ ಇಲ್ಲಿ ಬೇರೆ ಎಷ್ಟೋ ಕೇಸುಗಳಿತ್ತು. ಅದೆಷ್ಟೋ ಕನ್ನಡ ಪರ ಸಂಘಟನೆಗಳ ಮೇಲೆ ಇಲ್ಲಿ ಕಳಸಾ ಬಂಡೂರಿ ಅಥವಾ ಮೇಕೆದಾಟು ಯೋಜನೆ ಸಂದರ್ಭದಲ್ಲಿ, ಕಾವೇರಿ ಗಲಭೆ ಸಂದರ್ಭದಲ್ಲಿ, ಅಥವಾ ರೈತ ಪರ ಹೋರಾಟಗಳ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ನಡೆದಂತ ಅದೆಷ್ಟೋ ಕೇಸುಗಳಿತ್ತು. ಅದನ್ನು ಯಾಕೆ ನೀವು ಪಡೆಯಲಿಲ್ಲ? ಕೇಂದ್ರ ಸರ್ಕಾರ NRC ಎಂಬಂತಹ ಒಂದು ಅವೈಜ್ಞಾನಿಕವಾದಂತಹ ಕಾನೂನನ್ನು ಈ ದೇಶದಲ್ಲಿ ಜಾರಿಗೆ ತಂದಾಗ ಅದರ ವಿರುದ್ಧ ಈ ರಾಜ್ಯದಾದ್ಯಂತ ಹೋರಾಟ ನಡೆಯಿತು. ಇದೇ ಮಂಗಳೂರಿನ ಬಂದರಿನಲ್ಲಿ ಅವತ್ತು ಗೋಲಿಬಾರ್ ಮಾಡಿದ್ರು ಪೊಲೀಸರು, 2 ಅಮಾಯಕರನ್ನು ಕೊಂದು ಹಾಕಿದ್ರು. ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಮಾನ್ಯ ಯಡಿಯೂರಪ್ಪನವರಿಗೆ, ಅವರು ಬಿಜೆಪಿಯ ಯಡಿಯೂರಪ್ಪನವರಿಗೆ ಮನವರಿಕೆಯಾಗಿತ್ತು ಇದು ಮಾಡಿದ್ದು ತಪ್ಪು ಪೊಲೀಸರು ಅಂತ. ಕೂಡಲೇ ಅವರು ಪರಿಹಾರವನ್ನು ಘೋಷಿಸಿದ್ರು. ಆದರೆ ಅವರು ಮಂಗಳೂರಿಗೆ ಬಂದಾಗ ಇಲ್ಲ ಬಿಜೆಪಿ ನಾಯಕರು, ಇಲ್ಲ ಸಂಘ ಪರಿವಾರದ ನಾಯಕರು ಅವರಲ್ಲಿ ಹೇಳಿದ್ರು ಈ ಪರಿಹಾರವನ್ನು ಹಿಂದೆಗೆ ತೆಗೆದುಕೊಳ್ಬೇಕು ಅಂತ. ಆ ಪರಿಹಾರವನ್ನು ಹಿಂದೆ ತೆಗೆದುಕೊಂಡ್ರು. ಅವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಸತ್ಯಶೋಧನಾ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ರು. ಪೊಲೀಸರು ಅಲ್ಲಿ ಅವಿವೇಕಿತನದಿಂದ ಗುಂಡು ಹಾರಿಸಿ 2 ಅಮಾಯಕರನ್ನು ಕೊಂದಿದ್ದಾರೆ, ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ. ಅದೆಷ್ಟೋ ಸಂಘಟನೆಗಳು ಸತ್ಯಶೋಧನಾ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅದೆಷ್ಟೋ ವರ್ಷದಿಂದ ಈ ಬಗ್ಗೆ ಬಲವಾದಂತಹ ಬೇಡಿಕೆಗಳಿತ್ತು. ಅಲ್ಲಿ ಯಾರ ಮೇಲೆಲ್ಲ ಕೇಸು ದಾಖಲಾಗಿದೆ ಅವರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ. ಈ ಸರ್ಕಾರಕ್ಕೆ ಆ ಕೇಸುಗಳನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ವಕ್ಫಿನ ಸಂದರ್ಭದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಾಗ ಎಷ್ಟೋ ಜನರ ಮೇಲೆ ಇಲ್ಲಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿತ್ತು ಈ ಕಾಂಗ್ರೆಸ್ ಸರ್ಕಾರ. ನಿಮಗೆ ಏನಾದರೂ ಇಲ್ಲಿ ನ್ಯಾಯದ ಪರವಾಗಿ ಇಲ್ಲಿ ಹೋರಾಟಗಾರರ ಮೇಲೆ, ನೈಜ ಹೋರಾಟಗಾರರ ಮೇಲೆ ಕೇಸುಗಳನ್ನು ವಾಪಸ್ ಪಡೆಯಬೇಕು ಅಂತ ಇದ್ರೆ ಆ ಕೇಸುಗಳನ್ನು ನಿಮಗೆ ವಾಪಸ್ ಪಡೆಯಬಹುದಿತ್ತು. ಇವತ್ತು ಹಿಜಾಬ್ ಕೇಸನ್ನು ವಾಪಸ್ ಪಡೆದಿದೆ. ಸರ್ಕಾರಕ್ಕೆ ತಡವಾಗಿ ಆದರೂ ಜ್ಞಾನೋದಯವಾಗಿದೆ. ಹಿಜಾಬ್ ಧರಿಸುವಂಥದ್ದು ಅದು ಮುಸಲ್ಮಾನರ ಹಕ್ಕು ಅಂತ ಹೇಳುವಂಥದ್ದು ಅವರಿಗೆ ಮನವರಿಕೆ ಆಗಿದೆ. ಆ ಕೇಸನ್ನು ವಾಪಸ್ ಪಡೆದಿದೆ, ಆ ಪ್ರಕರಣವನ್ನು ವಾಪಸ್ ಪಡೆದಿದೆ, ಆ ಕಾನೂನನ್ನು. ಆದರೆ ಆ ಹಿಜಾಬಿನ ಹೆಸರಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರ ಮೇಲೆ ದಾಖಲಾದಂತಹ ಪ್ರಕರಣಗಳು ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದ ಮುಂದೆ ಅಲೆಯುತ್ತಾ ಇದ್ದಾರೆ ಅವರು. ಆ ಕೇಸುಗಳನ್ನು ಈ ರಾಜ್ಯ ಸರ್ಕಾರಕ್ಕೆ ಯಾಕಾಗಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ? ಕಳೆದ ಸಿದ್ದರಾಮಯ್ಯನ ಅವಧಿಯಲ್ಲಿ ಇಲ್ಲಿ ಟಿಪ್ಪು ಜಯಂತಿಯನ್ನು ಜಾರಿಗೆ ತಂದರು. ಯಾರು ಕೇಳಲಿಲ್ಲ ನೀವು ಟಿಪ್ಪು ಜಯಂತಿಯನ್ನು ಮಾಡಿ ಅಂತ. ಮುಸಲ್ಮಾನರು ಹೋಗಿ ಅವರಿಗೆ ಅರ್ಜಿ ಕೊಡಲಿಲ್ಲ. ಟಿಪ್ಪು ಜಯಂತಿಯನ್ನು ಜಾರಿಗೆ ತಂದಾಗ ಇಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯವರು ಅದರ ವಿರುದ್ಧ ರಾಜಕೀಯ ಮಾಡಿದ್ರು, ಗಲಾಟೆ ಮಾಡಿದ್ರು. ಮಡಿಕೇರಿಯಲ್ಲಿ 2 ಹತ್ಯೆಗಳಾಯಿತು. ಅದರಲ್ಲಿ ಒಬ್ಬ ಸಂಘ ಪರಿವಾರಕ್ಕೆ ಸೇರಿದ ಕುಟ್ಟಪ್ಪ ಎಲ್ಲಿಂದಲೋ ಬಿದ್ದು ಸತ್ತು ಹೋದ. ಆ ಪ್ರಕರಣದಲ್ಲಿಯೂ ಕೂಡ ಹಲವಾರು ಅಮಾಯಕರ ಮೇಲೆ ಅವತ್ತು ಕೇಸು ದಾಖಲಾಗಿದೆ. ರಾಜ್ಯದಾದ್ಯಂತ ಎಷ್ಟೋ ಕಡೆಗಳಲ್ಲಿ ಟಿಪ್ಪು ಜಯಂತಿ ಹೆಸರಿನಲ್ಲಿ ಅಮಾಯಕರ ಮೇಲೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಗಲಭೆ ನಡೆಸಿದ್ದಾರೆ. ಆದರೆ ಅಮಾಯಕರ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರಕರಣ ದಾಖಲಾಗಿದೆ. ನಿಮಗೆ ಒಂದು ವೇಳೆ ಆ ಕೇಸುಗಳನ್ನು ವಾಪಸ್ ಪಡೆಯುವಂತ ಉದ್ದೇಶ ಇದ್ರೆ ಇವರ ಕೇಸುಗಳನ್ನು ವಾಪಸ್ ಪಡೆಯಬಹುದಿತ್ತು. ಆದರೆ ಇದನ್ನು ಯಾವುದನ್ನು ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಜೆಪಿಗೆ ಶರಣಾಗಿಕೊಂಡು ಸಂಘ ಪರಿವಾರದ ಮುಂದೆ ಕೊಡುಕೊಳ್ಳುವಿಕೆ ರಾಜಕೀಯವನ್ನು ಇದೇ ರಾಜ್ಯದಲ್ಲಿ ಮಾಡ್ತಾ ಇದೆ. ನಾಚಿಕೆ ಆಗಬೇಕು. ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಇಲ್ಲಿನ ಮುಸಲ್ಮಾನರು ಶುಕ್ರವಾರದಂತೂ ಜುಮಾ ನಮಾಜನ್ನು ಕೂಡ
ಜುಮಾ ನಮಾಜನ್ನು ಕೂಡ ಕೆಲವು ಕಡೆಯಲ್ಲಿ ಮಾಡದೆ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯವಾಗಿದೆ ಅಂತಾದ್ರೆ ಅದೇ ಮುಸಲ್ಮಾನರಿಗೆ ಈ ಸರ್ಕಾರವನ್ನು ಕಿತ್ತು ಬಿಸಾಡಲಿಕ್ಕೂ ಕೂಡ ಖಂಡಿತವಾಗಿಯೂ ಸಾಧ್ಯವಿದೆ. ಆ ಶಕ್ತಿ ಈ ರಾಜ್ಯದ ಮುಸಲ್ಮಾನರಿಗೆ ಇದೆ ಅಂತ ಹೇಳುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಇಲ್ಲಿ ಬಕ್ರೀದ್ ಬರ್ತಾ ಇದೆ. ಬಕ್ರೀದ್ ಬರುವ ಅಲ್ಲದ ಸಂದರ್ಭದಲ್ಲಿಯೂ ಕೂಡ ಗೋವಿನ ಹೆಸರಿನಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಇಲ್ಲಿ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ, ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಬೇಕಾಗಿ ಕೆಲವು ತಂಡಗಳನ್ನು ತಯಾರು ಮಾಡಿಕೊಂಡು ಕೆಲವು ಗೂಂಡಾಗಳನ್ನು ಚೂಬಿಟ್ಟುಕೊಂಡು ಹಲ್ಲೆ ಮಾಡುವಂಥದ್ದು, ದಾಳಿ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿ ಮನುಷ್ಯರಿಗಿಂತಲೂ ಹೆಚ್ಚಿನ ಪ್ರೀತಿ ಇಲ್ಲಿನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಗೋವಿನ ಮೇಲೆ ಇದ್ದ ಹಾಗೆ ಕಾಣ್ತಾ ಇದೆ. ಮೊನ್ನೆ ನಮ್ಮ ನಾಯಕರಾದ ರಿಯಾಜ್ ಕಡಂಬೂರವರು ಒಂದು ಕಡೆಯಲ್ಲಿ ಭಾಷಣ ಮಾಡಿದ್ರು, ಗೋವಿನ ಮಾಂಸವನ್ನು ತಿನ್ನುವುದು ನಮ್ಮ ಹಕ್ಕು ಅಂತ ಹೇಳುವಂಥದ್ದು. ನಾನು ಇದೇ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಸಂವಿಧಾನ ಕೊಟ್ಟಂತಹ ಹಕ್ಕು, ಆಹಾರದ ಹಕ್ಕು, ಅದು ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೆ ಯಾವ ದೊಣ್ಣೆ ನಾಯಕನ ಅನುಮತಿ ಬೇಡ, ಯಾವ ಪುಡ್ಕೋಸಿಗಳ ಅನುಮತಿ ಕೂಡ ಬೇಡ. ಮೊನ್ನೆ ಅದನ್ನು ಕೇಳಿದ ಒಬ್ಬ ಪುಡ್ಕೋಸಿ ನಾಯಕ ಒಂದು ಹೇಳಿಕೆ ಕೊಡ್ತಾನೆ, ಆ ರೀತಿಯಲ್ಲಿ ರಿಯಾಜ್ ಕಡಂಬು ಮಾತನಾಡಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ. ಇಲ್ಲಿ ಕಾನೂನು ಹೇಳ್ತಾ ಇದೆ ಗೋವನ್ನು ನಿಷೇಧ ಮಾಡಿದೆ ಅಂತ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವರಿಗೆ ಬೇಕಾದಂಥ ರೀತಿಯಲ್ಲಿ, ಅವರಿಗೆ ರಾಜಕೀಯಕ್ಕೆ ಬೇಕಾದಂಥ ರೀತಿಯಲ್ಲಿ ಕಾನೂನುಗಳನ್ನು ತಂದಿರಬಹುದು. ಆದರೆ ಆ ಕಾನೂನಿನಲ್ಲಿ ಎಲ್ಲಿಯೂ ಕೂಡ ಹೇಳಲಿಲ್ಲ ಗೋಮಾಂಸ ತಿನ್ನಬಾರ್ದು. ಆ ಕಾನೂನಿನಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ 13 ವರ್ಷದ ಒಳಗಿನ ಗೋವುಗಳನ್ನು ಕಡಿಬಾರ್ದು. ಅದಕ್ಕಿಂತ ಮೇಲಿನ ಗೋವುಗಳನ್ನು ಕಡಿಯುವುದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ವೆಟರಿನರಿ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿದ ನಂತರ ಅದನ್ನು ಸಂಬಂಧಪಟ್ಟಂತಹ ಏನು ವಧಾಗ್ರಹದಲ್ಲಿ ಅದನ್ನು ಮಾಂಸ ಮಾಡಿ ತಿನ್ಬೋದು ಅಂತ ಕಾನೂನಿನಲ್ಲಿ ಅವಕಾಶ ಇದೆ. ಮತ್ತೆ ಇವರು ಯಾರು ಹೇಳಲಿಕ್ಕೆ? ರಿಯಾಜ್ ಕಡಂಬು ಹೇಳಿದ್ದನ್ನು ಪ್ರಶ್ನೆ ಮಾಡಲಿಕ್ಕೆ ಇವರು ಯಾರು? ನಿಮ್ಮ ಸರ್ಟಿಫಿಕೇಟ್ ನಮಗೆ ಅಗತ್ಯ ಇಲ್ಲ. ಇಲ್ಲಿ ಸರ್ಕಾರ ನೀಡಿದಂತಹ ಅಧಿಕೃತವಾದಂತಹ ವಧಾಗ್ರಹವನ್ನು, ಮಾಂಸ ಕಸಾಯಿ ಮಾಡುವ ಕಸಾಯಿಖಾನೆಯನ್ನು ಬಿಜೆಪಿಯವರು ಬಂದ್ ಮಾಡಿ ಸುಮಾರು 7-8 ವರ್ಷಗಳಾಗಿದೆ. 2 ಸಲ ಬಂದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನು ಅಧಿಕೃತ ಮಾಡಲಿಕ್ಕೆ, ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮಾಂಸ ಅಂತ ಹೇಳುವಂಥದ್ದು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮನುಷ್ಯ ಸೇವಿಸುವಂಥ ಮಾಂಸಾಹಾರಿಗಳು ತಿನ್ನುವಂಥ ಒಂದು ಆಹಾರವಾಗಿದೆ. ಆದ ಕಾರಣ ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಗಳು ನಿಷೇಧ ಮಾಡುವುದಾದರೆ ಇದೇ ಬಿಜೆಪಿ ಸರ್ಕಾರದ ಹತ್ರ ನಾವು ಕೇಳ್ತಾ ಇದ್ದೇವೆ, ಯಾಕಾಗಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಿ? ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ದಲಿತರು ತಿನ್ನಬಾರ್ದು ಅಂತ ಹೇಳಿ ಅವರ ಮೇಲೆ ದಾಳಿ ನಡೆಸಿ ನೀವು ವಿದೇಶಕ್ಕೆ ಎಷ್ಟೋ ಕೋಟಿ ಟನ್ನಲ್ಲಿ ನೀವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದೀರಲ್ಲ. ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು 1ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಯಾಕೆ ನಿಮಗೆ ಆಗ್ತಾ ಇಲ್ಲ? ಯಾಕೆ ನಿಮಗೆ ಅವತ್ತು ಅಲ್ಲಿ ಗೋವು ಯಾಕೆ ನಿಮಗೆ ಪೂಜ್ಯ ಭಾವನೆ ಬರ್ತಾ ಇಲ್ಲ? ಯಾಕೆ ಇಲ್ಲಿ ಮಾತ್ರ ಇದು ಬರ್ತಾ ಇದೆ? ಇಲ್ಲಿ ಆ ಹೆಸರಿನಲ್ಲಿ ಗಲಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಹಲವಾರು ಸ್ಥಳದಲ್ಲಿ ಇಲ್ಲಿ ಗೋಮು ಗಲಭೆಗಳ ಆಗಿದಂಥದ್ದು ಕೂಡ ಇದೇ ಸಂದರ್ಭದಲ್ಲಿ ಆಗಿರ್ತದೆ. ಗೋವನ್ನು ಸಾಗಾಟ ಮಾಡುವಾಗ ಅದರ ಮೇಲೆ ಇವರು ದಾಳಿ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಕೊಲ್ಲುವಂಥದ್ದು, ಈ ರೀತಿಯ ಕೃತ್ಯಗಳು ಈ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಇಲ್ಲಿನ ಸರ್ಕಾರಗಳು ಈ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿನವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ನಿಮಗೆ ಕೇವಲ ಪ್ರಾಣಿಗಳ ಮೇಲೆ ದಯೆ ಇದೆ ಅಂತ ಹೇಳಿಕೊಂಡು ಬಸ್ಸಿನ ಹಿಂದೆ ಬೋರ್ಡ್ ಬರೆದಿಟ್ಟರೆ ಸಾಕಾಗುವುದಿಲ್ಲ. ಆ ಪ್ರಾಣಿಗಳ ಹೆಸರಿನಲ್ಲಿ ಮನುಷ್ಯರನ್ನು ಹತ್ಯೆ ಮಾಡುವುದನ್ನು ಕೂಡ ತಡೆಯಲಿಕ್ಕೆ ಈ ಸರ್ಕಾರಕ್ಕೆ ಗೊತ್ತಿರಬೇಕು. ಮುಸಲ್ಮಾನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಹಲ್ಲೆಗಳಾಗುವಾಗ ಅದನ್ನು ತಡೆಯುವುದಕ್ಕೆ ಗೊತ್ತಿರಬೇಕು. ಆದ್ದರಿಂದ ನಾವು ಈ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು, ಈ 2 ಪ್ರಕರಣಗಳಲ್ಲಿ, ಒಂದು ಗೋವಿನ ಹೆಸರಿನಲ್ಲಿ ನಡೆಯುವಂಥ ರಾಜಕೀಯ, ಗೋವಿನ ಹೆಸರಿನಲ್ಲಿ ಗೂಂಡಾಗಳು ನಡೆಸುವಂತಹ ದಾಳಿಗಳು, ಇದು ಕೊನೆಯಾಗಬೇಕು. ಇದು ಕೊನೆ ಆಗಲೇಬೇಕು, ಇದು ಮುಂದುವರಿಬಾರ್ದು. ಮತ್ತೊಂದು, ಇಲ್ಲಿ ಕೇಸುಗಳನ್ನು ಹಿಂಪಡೆಯುವ ಭರದಲ್ಲಿ ದ್ವೇಷ ಭಾಷಣಗಾರರ ಮೇಲೆ ದಾಖಲಾದಂತಹ ಆ ಕೇಸುಗಳನ್ನು, ಆ ಪ್ರಕರಣವನ್ನು ಹಿಂಪಡೆದಂತಹ ಸರ್ಕಾರದ ನಿಲುವನ್ನು ಕೂಡಲೇ ವಾಪಸ್ ತೆಗಿಬೇಕು. ಕೂಡಲೇ ವಾಪಸ್ ತೆಗೆಯುವ ಮೂಲಕ ಈ ರಾಜ್ಯದ ಸಾಮರಸ್ಯಕ್ಕೆ, ಇಲ್ಲಿನ ಶಾಂತಿಗೆ ಅವರು ಭಂಗ ತರುವಂಥ ಕೆಲಸ ಮಾಡುವವರನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಅವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥ ಆಗ್ರಹವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತ
ನಮೂದಿಸಿರುವಂತಹ ಆಹಾರವನ್ನು ಸೇವಿಸುವಂತಹ ಸ್ವಾತಂತ್ರ್ಯದ ಭಾಗವಾದಂತಹ ಹಕ್ಕೇನಿದೆ ಅದನ್ನು ಹೇಳಿದ ವಿಚಾರದಲ್ಲಿ ಇಲ್ಲೊಂದು ಪ್ರೆಸ್ ಮೀಟ್ಗಳನ್ನು ಕರೆದು ಅದರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಈ ವೇದಿಕೆಯಲ್ಲಿ ನಿಂತುಕೊಂಡು SDPI ಧ್ವಜವನ್ನು ಸಾಕ್ಷಿಯಾಗಿಸಿಕೊಂಡು ಈ ಜನತೆಯನ್ನು ಸಾಕ್ಷಿಯಾಗಿಸಿಕೊಂಡು ಹೇಳ್ತಾ ಇದ್ದೇವೆ, ಆ ಹೇಳಿಕೆಗೆ ಇನ್ನೂ ಕೂಡ ನಾವು ಬದ್ಧರಾಗಿದ್ದೇವೆ. ತಿನ್ನುವುದು ನಮ್ಮ ಹಕ್ಕಾಗಿದೆ. ಅದನ್ನು ತಡೆಯಲಿಕ್ಕೆ ಮುಸ್ಲಿಮರ ಕೇರಿಗಳಿಗೆ, ಮುಸ್ಲಿಮರ ಪ್ರದೇಶಗಳಿಗೆ, ದಲಿತರ ಪ್ರದೇಶಗಳಿಗೆ ಸಂಘ ಪರಿವಾರದ ಗೂಂಡಾಗಳು ಬರುವುದಾದ್ರೆ ಅವರನ್ನ ಅದೇ ಸಂಘ ಪರಿವಾರದ ಗೂಂಡಾಗಳನ್ನ ಕೈಕಟ್ಟಿ ನಿಂತು ನೋಡ್ಲಿಕ್ಕೆ ಈ ಮುಸ್ಲಿಂ ಸಮುದಾಯ ತಯಾರಿಲ್ಲ. ಅದಕ್ಕೆ ಸಂವಿಧಾನ ನೀಡಿದಂತಹ ರೀತಿಯಲ್ಲಿ ಪ್ರತಿರೋಧಿಸಲಿಕ್ಕೆ, ಉತ್ತರವನ್ನು ನೀಡಲಿಕ್ಕೆ SDPI ತಯಾರಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈ ಮಾತನ್ನು ಮುಂದುವರಿಸಿಕೊಂಡು ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೇವೆ, ಎಲ್ಲಿಯಾದ್ರೂ ಬೆಂಗಳೂರಿನ ಭಾಗಗಳಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಪುನೀತ್ ಕೆರೆಯಲ್ಲಿ ಅಂತಹ ಹುಚ್ಚು ಹಾವುಗಳು, ವಿಷಜಂತುಗಳು ನಿಮ್ಮ ಏರಿಯಾಗೆ ಬಂದು ಸಂಕಟನ ಮರೆಯುವಾಗ ಕಣ್ಣು ಬಿಟ್ಟು ನೋಡಿರಬೇಡಿ, ಅವರಿಗೆ ಉತ್ತರಿಸಿ. ಆ ಅವಕಾಶವನ್ನ ಇಲ್ಲಿಯ ಸಂವಿಧಾನ ನಿಮಗೆ ನೀಡಿದೆ. ಸಂವಿಧಾನಾತ್ಮಕವಾಗಿ ಉತ್ತರಿಸಲಿಕ್ಕೆ ನೀವು ಕಲಿಯಬೇಕು ಅನ್ನೋದನ್ನ ಈ ಮುಸ್ಲಿಂ ಸಮುದಾಯಕ್ಕೆ ಬಹಳ ಮುಕ್ತವಾಗಿ ಹೇಳ್ತಾ ಇದ್ದೇವೆ. ಇನ್ನು ಈ ವಿಚಾರವಾಗಿ ಸಂವಿಧಾನಗಳು ಮಾತ್ರ ಅಲ್ಲ, ಸಂವಿಧಾನದ 19, 20 ಆರ್ಟಿಕಲ್ 20ರಿಂದ 21ರವರೆಗೂ ಕೂಡ ಹಲವು ಕಡೆಗಳಲ್ಲಿ ಮಾತನಾಡುವ, ತಿನ್ನುವ ಹಕ್ಕುಗಳನ್ನ ಇಲ್ಲಿನ ಸಂವಿಧಾನ ನೀಡುತ್ತೆ. ಆದ್ರೆ ಇವರು ಸಂವಿಧಾನವನ್ನು ಒಪ್ಪದವರು, ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವವರು. ನಿಮ್ಮ ಶ್ಲೋಕಗಳಲ್ಲಿ, ನಿಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಾ ಇದೆ, ಯೋ ಕಾಮಯತ ಪುತ್ರೋ ಮೇ ಪಂಡಿತೋ ವಾಗ್ಮಿ ವೇದನಾದಿತ್ಯ ಸರ್ವಾನಾಯುಷ್ಮಾನ್ ಭವೇದಿತಿ ವೃಷಭಸ್ಯ ವಮಾಂಸ ಮಹಿಷಸ್ಯ ಪಚಾಯಿತ್ವ ಮಧುನಾ ಸಂಯುಜ್ಯ ಅಸ್ತಿಯ ತಥೋಮೆ ಪುತ್ರೋ ಜಯತ. ಅಂದ್ರೆ ನಿಮ್ಮ ಧರ್ಮ ಗ್ರಂಥಗಳು, ನಿಮ್ಮ ವೇದಗಳು, ನಿಮ್ಮ ಉಪನಿಷತ್ತುಗಳು ಹೇಳುವುದು, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳುವುದು, ಯಾರು ತನಗೆ ಒಬ್ಬ ಪಂಡಿತ, ವಿದ್ವಾಂಸ, ವಾಗ್ಮಿ, ಚೆನ್ನಾಗಿ ಮಾತನಾಡುವ, ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡಿದ ದೀರ್ಘಾಯುಷ್ಯವುಳ್ಳ ಮಗನು ಹುಟ್ಟಬೇಕಂತ ಹೇಳಿ ಬಯಸುತ್ತಾನೋ ಅವನು ಬಲಶಾಲಿ ಎತ್ತು ವೃಷಭ ಅಂತ ಕರೆಯುವಂತಹ ಬಲಶಾಲಿ ಎತ್ತು, ಶಿವ ಸಂಚಾರ ಮಾಡುವಂತಹ ಎತ್ತು ಅನ್ನುವಂತಹ ಪ್ರಾಣಿ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ವೃಷಭ ಅಥವಾ ಹೆಚ್ಚು ವಯಸ್ಸಾದ ಎತ್ತಿನ ಮಾಂಸವನ್ನ ಅನ್ನದೊಂದಿಗೆ ಬೇಯಿಸಿ ತುಪ್ಪ ಮತ್ತು ಜೇನಿನೊಂದಿಗೆ ಸೇರಿಸಿ ತಾನು ಮತ್ತು ಪತ್ನಿ ಸೇವಿಸಬೇಕು. ಆಗ ಅಂತಹ ಮಗು ಜನಿಸುತ್ತಾನೆ ಅಂತ ಹೇಳಿ ಇಲ್ಲಿರುವಂತಹ ಹಿಂದೂ ಧರ್ಮದ ಉಪನಿಷತ್ತುಗಳು ಪಾಠವನ್ನು ಮಾಡ್ತಾ ಇದೆ. ನಮ್ಮ ಕುರ್ಆನ್ನಲ್ಲಿ ಈ ಪಾಠವನ್ನು ಎಲ್ಲಿಯೂ ಮಾಡಲಿಲ್ಲ. ಆದರೆ ನಮ್ಮ ಸಂವಿಧಾನ ನೀಡಿದಂತಹ ಹಕ್ಕಿನ ಭಾಗವಾಗಿ, ನಮ್ಮ ಆಹಾರದ ಭಾಗವಾಗಿ ನಾವು ಸ್ವಾದಿಷ್ಟವಾದಂತಹ ಮಾಂಸಗಳನ್ನ ಇಲ್ಲಿ ಸೇವಿಸ್ತಾ ಇದ್ದೇವೆ. ಹಾಗಾಗಿ ನೀವು ಧರ್ಮದ ಹೆಸರಿನಲ್ಲಿ ಈ ರೀತಿಯ ಪುಂಡಾಟಿಕೆಗಳಿಗೆ ಸಂಘ ಪರಿವಾರದ ನಾಯಕರುಗಳು ರಾಜ್ಯದಲ್ಲಿ ಮತ್ತೆ ಮುಂದಾಗುತ್ತಾ ಇರುವಾಗ ಪೊಲೀಸ್ ಇಲಾಖೆ ಇಂಥವರನ್ನ ಹದ್ದುಬಸ್ತಿನಲ್ಲಿಡುವ ಕೆಲಸವನ್ನ ಮಾಡಬೇಕು. ಕೇವಲ ಇದರ ಹೆಸರಿನಲ್ಲಿ ಮನೆಗಳನ್ನು ಜಪ್ತಿ ಮಾಡುವುದು, ಕೇವಲ ವಾಹನಗಳನ್ನು ತಡೆಯುವುದು, ಕೇಸುಗಳನ್ನು ದಾಖಲಿಸುವುದು ಮಾತ್ರವಲ್ಲ, ಸಂಘ ಪರಿವಾರದ ಬಜರಂಗ ದಳದ ಗೂಂಡಾಗಳು ಕಾನೂನನ್ನು ಕೈಗೆತ್ತಿಕೊಂಡರೆ ಅವರಿಗೆ ಉತ್ತರಿಸಲಿಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಅದಕ್ಕಾಗಿ ಆದೇಶವನ್ನು ನೀಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಮೇಲೆ ನಮಗೇನು ಕೋಪವಿಲ್ಲ. ಇದುವರೆಗೆ ಅಂತಹ ಘಟನೆಗಳಿಗೆ ನೀವು ಈ ಕಮಿಷನರ್ SP ಬಂದ ಮೇಲೆ ಅವಕಾಶ ನೀಡಿಲ್ಲ ಎಂದು ನಾವು ಭಾವಿಸ್ತೇವೆ. ಆದರೆ ಪುತ್ತೂರಿನ ಭಾಗದಲ್ಲಿ ನಡೆದಂತಹ ಘಟನೆಯನ್ನ ಮರೆಯಲಿಕ್ಕೆ ನಾವು ತಯಾರಿಲ್ಲ. ಗುಂಡು ಹಾರಿಸಿದನ್ನ ಮರೆಯಲಿಕ್ಕೆ ನಾವು ತಯಾರಿಲ್ಲ. ತಲವಾರು ಹಿಡಿದುಕೊಂಡು ಬಿಜೆಪಿಯ ಪುತ್ತಿಲ ಅನ್ನುವಂತ ನಾಯಕ ಬೀದಿಗೆ ಬಂದದ್ದನ್ನ ಮರೆಯಲಿಕ್ಕೆ ನಾವು ಸಾಧ್ಯವಿಲ್ಲ. ನಾವಿಲ್ಲಿ ಬಹಳ ಮುಕ್ತವಾಗಿ ಹೇಳುವಂತಹದ್ದು, ಇಲ್ಲಿರುವಂತಹ ಪ್ರತಿ
ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ ಇಲ್ಲಿರುವಂತಹ ಸರ್ಕಾರಗಳ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನ ಸರ್ಕಾರಗಳು ಮರೆಯಬಾರದು ಅನ್ನೋದನ್ನ ನೆನಪಿಸಿಕೊಂಡು ಬರ್ಕಲ್ನಲ್ಲಿ ನಿನ್ನ ಒಂದು ಘಟನೆ ನಡೆದಿದೆ. ಒಂದು ಸರ್ಕಲ್ನ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಒಂದು ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ಇಲ್ಲಿರುವಂತಹ ಸಂಘ ಪರಿವಾರದವರು ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಬೆಳಗಾಂನಲ್ಲಿ ವೆಸ್ಟ್ ಬೆಂಗಾಲ್ನ ಚುನಾವಣೆಯನ್ನು ಮುಗಿಸಿ ಮತ್ತೆ ಕೆಲಸಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಂತ 106 ಮಂದಿಯನ್ನ ಬಂಧಿಸಿ ನೀವು ಬಾಂಗ್ಲಾದೇಶಿಗರು ಅಂತ ಹೇಳಿ ಹಲವಾರು ಗಂಟೆಗಳವರೆಗೆ ಅವರಿಗೆ ಚಿತ್ರಹಿಂಸೆಯನ್ನು ನೀಡಿ ಆ ನಂತರ ಅವರೆಲ್ಲ ಡಾಕ್ಯುಮೆಂಟ್ಗಳನ್ನ ನೀಡಿದ ನಂತರ ಇವರು ವೆಸ್ಟ್ ಬೆಂಗಾಲ್ನವರಂತ ಹೇಳಿಕೊಂಡು ಅವರನ್ನ ಬಿಟ್ಟು ಬಿಡಲಾಗಿದೆ. ಅದುವರೆಗೆ ಮಾಧ್ಯಮಗಳ ಮುಂದೆ ಜನತೆಯ ಮುಂದೆ ಆ ಜನರನ್ನ ಬಾಂಗ್ಲಾದೇಶಿಗಳಂತೇಳಿ ಚಿತ್ರಿಸಿಕೊಂಡು ಯಾವುದೆಲ್ಲ ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಮಾಡಲಾಗುತ್ತದೋ ಅದೆಲ್ಲ ರೀತಿಯಲ್ಲಿ ಅಲ್ಲಿದ್ದಂತ ಪೊಲೀಸ್ ಇಲಾಖೆ ಮತ್ತು ಅಲ್ಲಿದ್ದಂತ ಸಂಘ ಪರಿವಾರ ನಡೆದಾಗಿದೆ. ನಾವಿಲ್ಲಿ ಹೇಳುವಂತಹದ್ದು, ಸಿದ್ದರಾಮಯ್ಯರವರೇ, ನೀವು ನಿಮ್ಮ ಅಧಿಕಾರದ ಕೊನೆಯ ಸಂದರ್ಭದಲ್ಲಿ ಇದ್ದೀರಿ. ಮುಪ್ಪಾದಂತಹ ವಯಸ್ಸು ನಿಮ್ಮದಾಗಿದೆ. ಸೃಷ್ಟಿಕರ್ತರು ನಿಮಗೆ ದೀರ್ಘಾಯುಷ್ಯವನ್ನು ನೀಡಲಿ. ನೀವು ಅಧಿಕಾರದಲ್ಲಿ ಇರುವವರೆಗೆ ಜನತೆಯ ಸಂರಕ್ಷಣೆಯ ಬಗ್ಗೆ ಇನ್ನಷ್ಟು ಗಮನವನ್ನು ಹರಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ರಾಜ್ಯ ಮತ್ತು ಜಿಲ್ಲಾ ನಾಯಕಿಯರು ಅದೇ ರೀತಿ ಕಾರ್ಯಕರ್ತರು ಸೇರಿಕೊಂಡಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.